ದೀಪಾವಳಿ ಹಬ್ಬವನ್ನ ಸಾಂಪ್ರದಾಯಿಕವಾಗಿ ಕಲಶ ಸ್ಥಾಪನೆ ಮಾಡುವುದರೊಂದಿಗೆ ಪ್ರಾರಂಭ ಮಾಡುತ್ತಾರೆ ಮತ್ತು ಮಹಾಲಕ್ಷ್ಮಿ ಪೂಜೆ ಮಾಡಿಕೊಳ್ಳುವುದು ಶಾಸ್ತ್ರಬದ್ಧವಾಗಿ ಅತ್ಯಂತ ಪ್ರಾಶಸ್ತ್ಯವಾಗಿರುತ್ತದೆ. ವಾಸ್ತು ಪ್ರಕಾರ ದೀಪಾವಳಿ ಎಂದು ಪೊರಕೆಯನ್ನ ಖರೀದಿಸುವುದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಪೊರಕೆಯನ್ನ ಲಕ್ಷ್ಮೀ ದೇವಿಯ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತದೆ. ಇದನ್ನ ಮನೆಗೆ ತಂದರೆ ಮನೆಯಿಂದ ಬಡತನ ದೂರವಾಗುತ್ತದೆ ಮತ್ತು ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ಅಪಾರ ನಂಬಿಕೆ ಇದೆ. ದೀಪಾವಳಿ ದಿನದಂದು ನೀವು ಮನೆಗೆ ಲಕ್ಷ್ಮಿ, ಗಣೇಶ ಮತ್ತು ಕುಬೇರನ್ನ ಮನೆಗೆ ಆಹ್ವಾನಿಸಬೇಕಾದ್ರೆ ದೀಪಾವಳಿಗೂ ಮುನ್ನ ಕೆಲವೊಂದು ವಸ್ತುಗಳನ್ನ ಮನೆಯಿಂದ ಹೊರಗೆ ಹಾಕಲೇಬೇಕು. ದೀಪಾವಳಿಗೂ ಮುನ್ನ ಮನೆಯಿಂದ ಮುರಿದ ಪಾತ್ರೆಗಳು, ತುಂಡಾದ ಅಥವಾ ಹಾಳಾದ ಪೀಠೋಪಕರಣಗಳು ಇದ್ದರೆ ಅಥವಾ ಯಾವುದೇ ಮುರಿದ ಅಲಂಕಾರಗಳ ವಸ್ತುಗಳು ಇದ್ದರೆ ಅವುಗಳನ್ನು ತಕ್ಷಣವೇ ಮನೆಯಿಂದ ಹೊರಗೆ ಹಾಕಬೇಕು. ಅಷ್ಟೇ ಅಲ್ಲದೆ ಮನೆಯನ್ನ ನೀಟಾಗಿ ಸ್ವಚ್ಛ ಮಾಡಬೇಕು. ಈ ರೀತಿ ಮನೆಯನ್ನ ಸ್ವಚ್ಛಗೊಳಿಸುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನ ಪ್ರವೇಶಿಸುತ್ತಾಳೆ. ಧನ, ಸಂಪತ್ತು ಮತ್ತು ಸಮೃದ್ಧಿ ದೊರಕುತ್ತದೆ ಎನ್ನುವ ನಂಬಿಕೆ ನಮ್ಮ ಭಾರತದಲ್ಲಿ ಜನರು ನಂಬುತ್ತಾರೆ. ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆ ತುಂಬಾನೇ ಮಹತ್ವವನ್ನು ಪಡೆದಿದೆ. ಇದೇ ಕಾರಣ ದೇಶಾದ್ಯಂತ ಇರುವಂತಹ ಲಕ್ಷ್ಮಿ, ಮಹಾಲಕ್ಷ್ಮಿಯ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಭಕ್ತಾದಿಗಳು ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನ ಬಯಸುತ್ತಾರೆ. ಅದರಲ್ಲೂ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ ಈ ಸಮಯದಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತವೆ. ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ದೇಗುಲವು ಹಿಂದೂಗಳ ಪಾಲಿನ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದಲ್ಲಿದೆ. ಇದು 51 ಶಕ್ತಿಪೀಠ, ಅಷ್ಟದಶ ಅಂದ್ರೆ 18 ಶಕ್ತಿಪೀಠಗಳ ಪೈಕಿ ಒಂದಾಗಿದೆ. ಮಹಾರಾಷ್ಟ್ರದಲ್ಲಿರುವ 3.5 ಶಕ್ತಿಪೀಠಗಳ ಪೈಕಿ ಇದು ಒಂದು. ದಕ್ಷ ಯಜ್ಞದಿಂದ ಸತಿಯನ್ನು ಕಳೆದುಕೊಂಡ ಶಿವನು ಆಕೆಯ ದೇಹವನ್ನು ಹೊತ್ತು ತಾಂಡವಾಡುವಾಗ ಲೋಕದ ಹಿತಕ್ಕಾಗಿ ವಿಷ್ಣುವು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಸತಿಯ ದೇಹವನ್ನ 51 ತುಂಡುಗಳನ್ನಾಗಿ ಮಾಡುತ್ತಾನೆ. ಆಗ ಸತಿಯ ದೇಹವು 51 ಭಾಗಗಳಾಗಿ ಭೂಮಿಯ ಮೇಲೆ ಬೀಳುತ್ತವೆ. ಅದರಲ್ಲಿ ನಯನ ಅಂದ್ರೆ ಕಣ್ಣು ಬಿದ್ದ ಸ್ಥಳವೇ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಶಕ್ತಿಪೀಠವಾಗುತ್ತದೆ. ಈ ಅದ್ಭುತ ಆಲಯವು ಕೊಲ್ಲಾಪುರ ನಗರದ ಹೃದಯ ಭಾಗವಾದ ಪಂಚಗಂಗಾ ನದಿಯ ತೀರದಲ್ಲಿದೆ. ಇಲ್ಲಿ ಮಹಾದೇವಿಯನ್ನ ಆಯಿ ಅಂಬಾಬಾಯಿ ಎಂದು ಕೂಡ ಕರೆಯುತ್ತಾರೆ. ದೇವಿಯ 3 ಕಣ್ಣುಗಳು ಇಲ್ಲಿ ಬಿದ್ದಿದ್ದರಿಂದ ಇಲ್ಲಿ 3 ದೇವಸ್ಥಾನಗಳಿವೆ: ಮಹಾಕಾಳಿ, ಮಹಾಸರಸ್ವತಿ ಹಾಗೂ ಮಹಾಲಕ್ಷ್ಮಿ. ಈ 3 ದೇಗುಲಗಳು ದೇವಿಯ 3 ಕಣ್ಣುಗಳನ್ನ ಸೂಚಿಸುತ್ತವೆ. ದಂತಕಥೆಯ ಪ್ರಕಾರ ಕೊಲ್ಲಾಪುರದಲ್ಲಿ ಕೊಲ್ಲ ಎಂಬ ರಾಕ್ಷಸನಿದ್ದನು. ಅವನು ಅಲ್ಲಿನ ಜನತೆಗೆ ಅನೇಕ ಬಾರಿ ತೊಂದರೆಗಳನ್ನ ಕೊಡುತ್ತಿದ್ದನು. ಈ ಸ್ಥಳದಲ್ಲಿರುವ ಕೊಳಕ್ಕೆ ಬಂದು ಅಲ್ಲಿನ ಎಲ್ಲಾ ನೀರನ್ನು ಕುಡಿದು ಜನರಿಗೆ, ಜಾನುವಾರುಗಳಿಗೆ ನೀರೇ ಇಲ್ಲದಂತೆ ಮಾಡುತ್ತಿದ್ದನು. ರಾಕ್ಷಸನ ಕಾಟದಿಂದ ಬೇಸತ್ತ ಜನರು ಪಾರ್ವತಿ ದೇವಿಯನ್ನ ಪ್ರಾರ್ಥಿಸುತ್ತಾರೆ. ಇದನ್ನು ಗಮನಿಸಿದ ಲಕ್ಷ್ಮೀ ದೇವಿಯು ಭೂಮಿಗೆ ಬರುವ ಉದ್ದೇಶದಿಂದ ವಿಷ್ಣುವಿನಿಂದ ಜಗಳ ಮಾಡಿಕೊಂಡು ಬರುತ್ತಾಳೆ. ನಂತರ ಅವಳು ಭೂಮಿಯಲ್ಲಿ ಕೊಲ್ಲ ಎನ್ನುವ ರಾಕ್ಷಸನನ್ನ ಕೊಲ್ಲಲು ಮುಂದಾಗುತ್ತಾಳೆ. ಸಾಯುವ ಮೊದಲು ಆ ರಾಕ್ಷಸ ತನ್ನನ್ನು ಕ್ಷಮಿಸುವಂತೆ ಬೇಡಿಕೊಳ್ಳುತ್ತಾನೆ ಮತ್ತು ಈ ಸ್ಥಳಕ್ಕೆ ತನ್ನ ಹೆಸರು ಇಡಬೇಕೆಂದು ಬೇಡಿಕೊಳ್ಳುತ್ತಾನೆ. ಆ ಆಸೆಯನ್ನ ದೇವಿಯು ಕೂಡ ನೆರವೇರಿಸುತ್ತಾಳೆ. ಇದೇ ಕಾರಣ ಈ ಜಾಗವನ್ನ ಕೊಲ್ಲಾಪುರ ಎಂದು ಕೂಡ ಕರೆಯುತ್ತಾರೆ. ಕೊಲ್ಲಾಪುರವನ್ನ ಹಿಂದೆ ಕರವೀರ್ ಅಥವಾ ಕರವೀರ್ ಎಂದು ಕರೆಯಲಾಗುತ್ತಿತ್ತು. ಆದ್ದರಿಂದ ಕೊಲ್ಲಾಪುರ ನಗರ ಇರುವ ತಾಲೂಕಿಗೆ ಕರವೀರ ಎಂದೇ ಹೆಸರಿಸಲಾಗಿದೆ. ಇಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರು ಕರವೀರ ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಮತ್ತು ಮಹಾಪ್ರಳಯದಲ್ಲೂ ಅವರು ತಮ್ಮ ಜೊತೆಯಲ್ಲಿರುತ್ತಾರೆ ಎಂದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಕರವೀರ ಪ್ರದೇಶವನ್ನ ತಾಯಿ ಜಗದಂಬಾ ತನ್ನ ಬಲಗೈಯಲ್ಲಿ ಹಿಡಿದಿದ್ದಾಳೆ ಎಂದು ನಂಬಲಾಗಿದೆ. ಆದ್ದರಿಂದ ಈ ಪ್ರದೇಶವು ಎಲ್ಲಾ ವಿನಾಶಗಳಿಂದ ರಕ್ಷಿಸಲ್ಪಟ್ಟಿದೆ. ಭಗವಾನ್ ವಿಷ್ಣು ಈ ಪ್ರದೇಶವನ್ನ ವೈಕುಂಠಕ್ಕಿಂತ ಹೆಚ್ಚಾಗಿ ಆರಾಧಿಸುತ್ತಾನೆ. ಯಾಕಂದ್ರೆ ಇದು ತನ್ನ ಪತ್ನಿ ಲಕ್ಷ್ಮಿಯ ವಾಸಸ್ಥಾನವಾಗಿದೆ. ಪ್ರಭು ಶ್ರೀ ದತ್ತಾತ್ರೇಯರು ಈಗಲೂ ಪ್ರತಿ ಮಧ್ಯಾಹ್ನ ಭಿಕ್ಷೆ ಬೇಡಲು ಇಲ್ಲಿಗೆ ಬರುತ್ತಾರೆ ಎನ್ನುವ ವಾಡಿಕೆ ಕೂಡ ಇದೆ. ಇನ್ನು ಭಾರತೀಯ ಸೇನೆ ಯಾವುದೇ ದೇಶದ ಮೇಲೆ ಯುದ್ಧ ಮಾಡುವ ಮೊದಲು ಈ ದೇವಿಗೆ ಇಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸುತ್ತದೆ.
ಈ ದೇವಾಲಯದ ಗರ್ಭಗುಡಿ ರಹಸ್ಯ ಅಷ್ಟೇ ನಿಗೂಢವಾಗಿದೆ. ಇಲ್ಲಿನ ಮಹಾಲಕ್ಷ್ಮಿ ದೇವಿಯ ವಿಗ್ರಹವನ್ನು ನೋಡುತ್ತಲೇ ನೀವು ಆಕರ್ಷಿತರಾಗುತ್ತೀರಾ. ವಿಗ್ರಹವು ಕನಿಷ್ಠ 5,000ರಿಂದ 6,000 ವರ್ಷಗಳಷ್ಟು ಹಳೆಯದೆಂದು ಪರಿಗಣಿಸಲಾಗಿದೆ. ಕಲ್ಲಿನ ಪೀಠದ ಮೇಲೆ ಜೋಡಿಸಲಾದ ಕಿರೀಟಧಾರಿ ದೇವಿಯ ವಿಗ್ರಹವು ರತ್ನದಿಂದ ಮಾಡಲ್ಪಟ್ಟಿದೆ ಮತ್ತು ಸುಮಾರು 40 ಕಿಲೋಗ್ರಾಂ ತೂಕವನ್ನ ಕೂಡ ಹೊಂದಿದೆ. ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ಮಹಾಲಕ್ಷ್ಮಿ ಚಿತ್ರವು 3 ಅಡಿ ಎತ್ತರವಿದ್ದು ದೇವಾಲಯದ ಗೋಡೆಯೊಂದರ ಮೇಲೆ ಶ್ರೀಯಂತ್ರವನ್ನು ಕೂಡ ಕೆತ್ತಲಾಗಿದೆ. ಉತ್ತರ ಮತ್ತು ಪೂರ್ವಕ್ಕೆ ಎದುರಾಗಿರುವ ಹೆಚ್ಚಿನ ಹಿಂದೂ ಪವಿತ್ರ ವಿಗ್ರಹಗಳಿಂದ ಭಿನ್ನವಾಗಿ ಇಲ್ಲಿನ ದೇವಿ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡುತ್ತದೆ. ಪಶ್ಚಿಮ ಗೋಡೆಯ ಮೇಲೆ ಒಂದು ಚಿಕ್ಕ ತೆರೆದ ಕಿಟಕಿ ಇದ್ದು ಅದರ ಮೂಲಕ ಪ್ರತಿ ವರ್ಷ 3 ದಿನಗಳ ಕಾಲ ಅಸ್ತಮಿಸುವ ಸೂರ್ಯನ ಬೆಳಕು ವಿಗ್ರಹದ ಮುಖದ ಮೇಲೆ ಬೀಳುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದೇವತೆಯ ಮೇಲೆ ಬಿದ್ದಾಗ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಕಿರಣೋತ್ಸವ ಅಂದ್ರೆ ಸೂರ್ಯನ ಕಿರಣದ ಹಬ್ಬವನ್ನ ಆಚರಿಸಲಾಗುತ್ತದೆ. ವರ್ಷದಲ್ಲಿ 3 ದಿನಗಳ ಕಾಲ ಸೂರ್ಯದೇವನು ಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸುತ್ತಾನೆ ಎಂದು ನಂಬಲಾಗಿದೆ. ಇದು ರಥಸಪ್ತಮಿ ಸಂದರ್ಭದಲ್ಲಿ ನಡೆಯುತ್ತದೆ. ಕಮೋದಿನಿ, ಕೇತಕ, ಫಲ, ರಸಪಾತ್ರ ಧರಿಸಿ ಸಿಂಹವಾಹಿನಿಯಾಗಿದ್ದಾಳೆ ಈ ದೇವಿ. ಆಕೆಯ ಮುಕುಟದಲ್ಲಿ ಶೇಷನಾಗವಿದ್ದು ಅಸಂಖ್ಯಾತ ನೆರೆಗಳಿಂದ ಕೂಡಿದ ಸೀರೆಯನ್ನುಟ್ಟು ಸರ್ವಾಲಂಕ ಭೂಷಿತಳಾಗಿದ್ದಾಳೆ. ಮಹಾಲಕ್ಷ್ಮಿ ಗರ್ಭಗುಡಿ ಪಕ್ಕದಲ್ಲಿ ಮಹಾಕಾಳಿ ಮತ್ತು ಸರಸ್ವತಿಯರು ಕೂಡ ವಿರಾಜಮಾನರಾಗಿದ್ದಾರೆ. ನವಗ್ರಹ, ಸೂರ್ಯ, ಮಹಿಷಾಸುರ ಮರ್ದಿನಿ, ಕಾತ್ಯಾಯಿನಿ, ಭವಾನಿ, ಶಿವಲಿಂಗ, ನಂದಿ ಮುಂತಾದ ವಿಗ್ರಹಗಳನ್ನು ಈ ಪ್ರಾಂಗಣದಲ್ಲಿ ನೀವು ಕಾಣಬಹುದು. ಶಿವ ಭಕ್ತರಾದ ಅಗಸ್ತ್ಯರು ಕಾಶಿ ಕ್ಷೇತ್ರಕ್ಕೆ ಸಮನಾದ ಇನ್ನೊಂದು ಸ್ಥಳವನ್ನು ಸೂಚಿಸಲು ಪರಶಿವನನ್ನು ಕೇಳಿದಾಗ ಪರಶಿವನು ಕೊಲ್ಲಾಪುರವನ್ನು ಸೂಚಿಸುತ್ತಾನೆ. ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನವು ಕಾಶಿ ಕ್ಷೇತ್ರದ ಮಹಾಶಿವನ ದರ್ಶನಕ್ಕೆ ಸಮವಾಗಿದೆ. ಭಾರತದಲ್ಲಿ ಐಶ್ವರ್ಯ ಮತ್ತು ಸಂಪತ್ತಿನ ದೇವತೆಯಾಗಿ ಆರಾಧಿಸಲ್ಪಡುವ ದೇವತೆಯೇ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿ. ಕೊಲ್ಲಾಪುರವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಗಡಿ ಭಾಗದಲ್ಲಿ ಇರುವುದರಿಂದ ಕರ್ನಾಟಕದ ಭಕ್ತರು ಇಲ್ಲಿ ಹೆಚ್ಚಾಗಿ ನಡೆದುಕೊಳ್ಳುತ್ತಾರೆ. ಈ ದೇವಿಯಲ್ಲಿ ಭಕ್ತಿಯಿಂದ ಬೇಡಿದರೆ ಹೋದ ಜೀವ ಕೂಡ ವಾಪಸ್ಸು ಬರುತ್ತದೆ ಅನ್ನುವ ನಂಬಿಕೆ ಇಲ್ಲಿದೆ. ಅಂತಹ ನೂರಾರು ಉದಾಹರಣೆಗಳು ಇಲ್ಲಿವೆ. ಆಸ್ಪತ್ರೆಯಲ್ಲಿ ಯಾರಾದರೂ ತಮ್ಮ ಕುಟುಂಬದವರು ಸಾವು ಹಾಗೂ ಜೀವನದ ನಡುವೆ ಹೋರಾಡುತ್ತಿರುವಾಗ ಈ ದೇವಿಗೆ ಬಂದು ಮನಸ್ಫೂರ್ತಿಯಾಗಿ ಬೇಡಿಕೊಂಡರೆ ಅಂತಹವರಿಗೆ ಮರುಜನ್ಮ ನೀಡುತ್ತವೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ಅಂತಹ ಮರುಜನ್ಮ ಪಡೆದ ಅನೇಕ ಪವಾಡಗಳು ಇಲ್ಲಿ ನಡೆದಿವೆ ಅನ್ನುತ್ತಾರೆ ಇಲ್ಲಿನ ಅರ್ಚಕರು. ಇದೇ ಕಾರಣ ಇಲ್ಲಿ ಸಾವಿರಾರು ಭಕ್ತರು ಉರುಳು ಸೇವೆಯನ್ನು ಕೂಡ ಮಾಡುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಆ ಮಹಿಮೆಗಳು, ಆ ಚಮತ್ಕಾರಗಳು, ಆ ಪವಾಡಗಳು ಏನೆಲ್ಲ ನಿಮ್ಮ ಜೀವನದ ಮೇಲೆ ಪರಿಣಾಮಗಳನ್ನು ಮಾಡುತ್ತವೆ ಎಂದು. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕಾಗ ದಯವಿಟ್ಟು ಒಮ್ಮೆಯಾದರೂ ಕೊಲ್ಲಾಪುರಕ್ಕೆ ಭೇಟಿ ಕೊಟ್ಟು ಆ ತಾಯಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗಿರಿ ಎಂದು ನಾನು ಕೂಡ ಬಯಸುತ್ತೇನೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.